ಸೋಲ್ಮೇಲು ಯಾನು ಪ್ರತಿಕ್ರಿಯೆಪಿಯನ್ ಒಂದು ಈ ವಾರದ ಮಲ್ಲ ಸುದ್ದಿಲು ಕಲ್ಲೇಗ ಟೈಗರ್ಸ್ನ ಸ್ಥಾಪಕರಾದೆತ್ತಿನ ಅಕ್ಷಯ್ ಕಲ್ಲೇಗ ಹತ್ಯೆ ಅನ್ಯ ಧರ್ಮದಕ್ಲ ಆರುಟ್ಟಿತ್ತಿನ 16ನೇ ಶತಮಾನದ ಗೋಪಾಲಕೃಷ್ಣ ದೇವರನ ಕಲ್ಲದ ವಿಗ್ರಹ ಉಳ್ಳಲದ ಸಮುದಾಯ ಆರೋಗ್ಯ ಕೇಂದ್ರದ ಅವ್ಯವಸ್ಥೆನ ಸರಿ ಮನ್ಪರ ರಡ್ಡುವಾರದ ಗಡುವು ಬರ್ಪುನ ಲೋಕಸಭಾ ಚುನಾವಣೆದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಆದಿತ್ತಿನ ಡಿ.ವಿ. ಸದಾನಂದಗೌಡ ಪಾತೆರ ಕಾರ್ಲ ಪರಶುರಾಮ ಮೂರ್ತಿ ನಕಲಿ ಸಂಗತಿ ರಡ್ಡನೆ ಪಂಥದ ಹೋರಾಟ ಶುರು ಪುತ್ತೂರು ಪೇಂಟೆ ಪಿದ್ದೈ ನೆಹರು ನಗರಡ್ ದುಷ್ಕರ್ಮಿಲ್ನ ತಂಡ ಒಂಜಿ ತಲ್ವಾರಡ್ ಕೊಚ್ಚಿದ್ ಜವನಿಯವರೇನು ಬರ್ಬರವಾದ ಕೆರ್ತೇರು ಪುತ್ತೂರ್ದ ಪುಗರ್ತ ಪಿಲಿನಲ್ಕೆ ಟೈಗರ್ಸ್ ಕಲ್ಲೇಗ ಪುಂಡದ ಸಾರಥ್ಯ ವಹಿಸುನಿತ್ತಿನ ಅಕ್ಷಯ್ ಕಲ್ಲೇಗ ತೀರ್ಪೋಯಿನಾರು ಕೆಲವು ಗಂಟೆಡ್ ದುಂಬು ಇಲ್ಲಿ ಸಂಗತಿ ಒಂಜೆಕ್ ಅಕ್ಷಯ್ ಬೊಕ್ಕ ಕೃತ್ಯ ಮಂತಿನ ಪುಂಡದ ಸದಸ್ಯರ ಮಧ್ಯೆ ಪಾತೆರೆ ನಡತಂಡು ಐತ ಸಂಗತಿಗೆ ಅಕ್ಷಯ್ನ ನೆಹರು ನಗರಕ್ಕೆ ಬರೆಯರ ಪಂಡದು ಆ ಅರೋಟೆ ಕೆರ್ದು ಪಾಡ್ದೇರು ಕೃತ್ಯ ರಾತ್ರಿ 11 ಗಂಟೆಗೆ ಆತನ ಪಂಡದ ತೆರೆದು ಬೈದಂಡು ನೆಹರು ನಗರದ ವಿವೇಕಾನಂದ ಕಾಲೇಜ್ ಪೋಪ್ನ ಸಾದಿಡು ಹೆದ್ದಾರಿದ ಚೂರು ದೂರಡುಪ್ಪುನ ಕೆನರಾ ಬ್ಯಾಂಕ್ದ ATMದ ಕೈತಲು ಅಕ್ಷಯ್ನ ಮಿತ್ತು ತಂಡ ದಾಳಿ ಮಲ್ಸಿದಂಡು ಅಲ್ಪಡ್ದೈನ್ ಬೆರಿಪತ್ತದು ತಲ್ವಾರಡು ದಾಳಿ ಮಲ್ಸಿದ್ದಾರೆ ATMದ ಕೈತಲು ಮಾಣಿ ಮೈಸೂರು ಸಾದಿನ ದಾಟದು ಆ ಆರೋಟಿತ್ತಿನ ಬಲ್ಲೆ ಮುಟ್ಟ ಬೆರಿಪತ್ತದು ಕೆರ್ತಿನ ತೋಜಿದು ಬೈದಂಡು ಮಾಣಿ ಮೈಸೂರು ಹೆದ್ದಾರದ ಒಂಜಿ ಬರಿಡ್ದು ನನೊಂಜಿ ಬರಿಮುಟ ನೆತ್ತಿರದ ಕಲೆ ಉಂಡು ಬಯ್ಯ ಗಾಡಿ ಅಪಘಾತದ ಸಂಗತಿಡು ಅಕ್ಷಯ್ ಬೊಕ್ಕ ದುಂಬುದ ಪುಂಡದಕ್ಲಿನ ಮಧ್ಯ ಪಾತೆರೆ ನಡತುಂಡು ನೆತ್ತ ನಷ್ಟದ ಬಾಪ್ತ ಪಾತೆರೆಯರೆಂದು ಕುಡೋರ ಅವ್ವೇ ಪುಂಡದಕಲು ಅಕ್ಷಯ್ನು ರಾತ್ರಿದ ಪೊರ್ತುಗು ನೆಹರು ನಗರದ ಕೈತಲ್ಲೆತ್ತದು ಕೃತ್ಯ ಮಲ್ತಿದರ್ ಪನ್ಪಿನ ತಿರುದುಂಡು ಕಲ್ಲೇಗ ಟೈಗರ್ ಸ್ಥಾಪಕ ಅಕ್ಷಯ್ ಕಲ್ಲೇಗ ಇಲ್ಲಗ ಅರುಣ್ ಕುಮಾರ್ ಪುತ್ತಿಲ ಭೇಟಿ ಕೊರ್ತಿರು ಅಕ್ಷಯ್ ಇಲ್ಲಗ ಭೇಟಿ ಮಲ್ತಿದ್ದು ಇಲ್ಲದಕ್ಲೆಗೆ ಸಾಂತ್ವನ ಪಂಡೆರು ಘಟನೆ ನಡತಿನ ದಿನನೇ ಪೊಲೀಸ್ ವರಿಷ್ಠಾಧಿಕಾರಿಡ ಪಾತೆರ್ದೆ ಅಕ್ಷಯ್ ಕಲ್ಲೇಗ ಕಿರಿನ ಆರೋಪಿಲೆಗ ಕಾನೂನು ಪ್ರಕಾರವಾದ ಶಿಕ್ಷೆ ಆವಡು ಪಂಡದು ಪಂಡೆರು ಪುತ್ತೂರು ಠಾಣದ ಕೈಟುಪ್ಪುನ CCTVಲು ಕಾರ್ಯ ಮಲ್ತೊಂದಿಜ್ಜಿ ಇಲಾಖೆ ಆಯ್ನಾಥ್ ಬೇಗಡ್ ಪುತ್ತೂರದ CCTVಲಿನ ಸಮ ಮಲ್ತದು ರಾತ್ರಿ ಪೊರ್ತುಗು ರೋನು ದೀವೋಡು ಪಂಡದು ಪಂಡೆರು ಪುತ್ತೂರಿನ ನೆಹರು ನಗರದಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದೋಗಿದೆ. ಕಲೆಯ ಪ್ರೋತ್ಸಾಹವನ್ನು ನೀಡ್ತಾ ಇರತಕ್ಕಂತ ಮತ್ತು ಸಂಸ್ಕೃತಿಯನ್ನ ಆರಾಧಕನಾಗಿರುವಂತ ತರುಣ ಅಕ್ಷಯ್ ಅನ್ನತಕ್ಕಂತ ಹುಡುಗನ ಹತ್ಯೆಯಾಗಿದೆ. ನಾನು ಭಗವಂತನಲ್ಲಿ ಇಷ್ಟೇ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಈ ರೀತಿಯ ಘಟನೆಗಳು ಮುಂದಿನ ದಿವಸಗಳಲ್ಲಿ ಪುತ್ತೂರಿನಲ್ಲಿ ಆಗಬಾರದು. ಯಾವ ಅಕ್ಷಯನನ್ನ ಕಳ್ಕೊಂಡಿರ್ತಕ್ಕಂಥ ಚಂದ್ರಣ್ಣ ದಂಪತಿಗಳಿಗೆ ಅಗಲಿಕೆಯ ದುಃಖವನ್ನ ಸಹಿಸ್ತಕ್ಕಂಥ ಶಕ್ತಿಯನ್ನ ಭಗವಂತ ಕೊಡ್ಲಿ ಮತ್ತು ಕಲ್ಲೇಗದ ಹೆಸರನ್ನ ಇಡೀ ಜಿಲ್ಲೆಗೆ ಕೊಂಡೊಯ್ತಾ ಇರತಕ್ಕಂಥ ಆ ಹುಲಿ ನವರಾತ್ರಿಯ ಸಂದರ್ಭದಲ್ಲಿ ಹುಲಿಯ ವೇಷಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿರತಕ್ಕಂಥ ಅಕ್ಷಯನ ಆತ್ಮಕ್ಕೆ ಶಾಂತಿ ಭಗವಂತನು ನೀಡ್ಲಿ ಮತ್ತು ಅವರ ಕುಟುಂಬದವರಿಗೆ ಆ ದುಃಖವನ್ನ ಸಹಿಸತಕ್ಕಂಥ ಶಕ್ತಿಯನ್ನು ಕೊಡ್ಲಿ. ಮತ್ತು ನಾವು ಚಂದ್ರಣ್ಣನಲ್ಲಿ ಇಷ್ಟೇ ಹೇಳುವಂಥದ್ದು, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಕಷ್ಟ ಸುಖ ಎಲ್ಲ ನಮ್ಗೆ ಗೊತ್ತಿದೆ. ಒಂದು ಮಗನನ್ನ ಕಳೆದುಕೊಂಡಿರ್ತಕ್ಕಂಥ ತಂದೆಯ ಸ್ಥಿತಿ ಏನು ಅನ್ನುವಂಥದ್ದು ನಮಗೆ ಈಗ ಅವರ ಮನೆಗೆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಅರಿತಿದ್ದೇವೆ. ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಬೆಂಗಳೂರಿನಲ್ಲಿ ಅನ್ಯ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿನಲ್ಲಿ ಇದ್ದ ಕಾರಣ ಬರ್ಲಿಕ್ಕಾಗ್ಲಿಲ್ಲ. ಚಂದ್ರಣ್ಣನಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ಮತ್ತು ನೀವು ಆ ನೋವನ್ನ ಸಹಿಸಿಕೊಂಡು ಆ ಇಬ್ರು ಇನ್ನೆರಡು ಮಕ್ಕಳು ಇದ್ದಾರೆ ಅವರನ್ನು ಕೂಡ ಬೆಳೆಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮಾಡ್ತಾ ಇದ್ದೀವಿ. ಅನ್ಯ ಧರ್ಮದಕ್ಲ ಆರೋಟಿತ್ತಿನ 16ನೇ ಶತಮಾನದ ಗೋಪಾಲಕೃಷ್ಣ ದೇವರನ ಕಲ್ಲದ ವಿಗ್ರಹ ತಿಕ್ಕದಂಡು ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿ ತಾಲೂಕುದ ತೆಕ್ಕರು ಗ್ರಾಮದ ಭಟ್ರ ಬೈಲುದಲ್ಪ 700 ವರ್ಷ ಪಿರಾಕದ ಶ್ರೀ ಗೋಪಾಲಕೃಷ್ಣ ತಳಡುಪ್ಪನ ಬಗ್ಗೆ ಆ ಅರತಕಲು ಪಾತ್ರೆ ಪನೊಂದಿತ್ತೇರು ಆಂಡ ಆ ದೇವಸ್ಥಾನ ತಳುನು ಇಂಚುಗು ಸ್ಥಳೀಯ ಅನ್ಯ ಧರ್ಮದಾರರು ತನ್ನ ವಶಟದಿತ್ತೇರು. ಈ ಅರ್ಧ ಜನ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾಗ ಸಂಗತಿನ ತೆರಿಪಾಯರು. ತರ್ಕಾರತ ದಾಖಲೆ ದೂಪಿನ ಸಂದರ್ಭಡು ಆ ಆರ ಸರ್ಕಾರದ ಆರ ಪಂಡದ ತೆರಿಂಡು. ಈ ಕಾರಣಗೂ ಅನ್ಯಮತೀಯ ವ್ಯಕ್ತಿನ ವಶಟಿತ್ತಿನ ಸುಮಾರು 25 ಸೆಂಟ್ಸ್ ಜಾಗನು ಶಾಸಕರು ಧಾರ್ಮಿಕ ತತ್ವ ಇಲಾಖೆಗೆ ದಾಖಲು ಮಲ್ತೇರು. ಈ ತಳತ ವಿಗ್ರಹ ಸೇರಿದು ನನ್ನದು ವಸ್ತುಲೇನು ಈ ಅರಟಿತ್ತಿನ ವ್ಯಕ್ತಿ ಪುಟ್ಟು ಗುವೇಲು ಒಂಜಕ್ಕೆ ದಕ್ಕದಿತ್ತೆ. ಈ ತರ್ಕದ ಅರ್ಥ ಬಗ್ಗೆ ತೆರಿನಾಗ ಜನಕಲು ಶೋಧನೆ ಮಲ್ತೇರು. ಗುವೇಲಿಡ್ ನಾಡುತ್ತುನಾಗ ಸುಮಾರು 16ನೇ ಶತಮಾನಕ್ಕೆ ಸೇರಿನ ಗೋಪಾಲಕೃಷ್ಣ ಸ್ವಾಮಿನ ಕಲ್ಲದ ವಿಗ್ರಹ ಪತ್ತೆ ಆತಂಡು. ಸುಮಾರು ವರ್ಷಲೆಡ್ದು ಈ ತಳತ ಭೂಮಿಗೆ ಸಂಬಂಧಿತಿನೇನು ವಶ ಮಲ್ತೊಂದಿತ್ತಿನ ವ್ಯಕ್ತಿ ಬೊಕ್ಕ ಸ್ಥಳೀಯರ ನಡುಟು ತರ್ಕ ವಂಜನೆ ಇತ್ಯರ್ಥ ಮಲ್ಪರ ಸುಮಾರು ಪಾತ್ರೆ ಆಂಡಲ ಪ್ರಯೋಜನವಾಯಿಜಿ. ದೇವಸ್ಥಾನ ನಡಿತಿನ 25 ಸೆಂಟ್ಸ್ ಭೂಮಿದ ಒಟ್ಟಿಗೂ ಕೂಡ 70 ಸೆಂಟ್ಸ್ ಭೂಮಿನ ಖರೀದಿ ಮಲ್ತೇರು. ಶೀಘ್ರಡೆ ಗೋಪಾಲಕೃಷ್ಣ ತಳ ಉಲೆಯುಂಡು ಪಂಡದು ಸ್ಥಳೀಯರಾಯನ ಮಂಜುನಾಥ್ ಸಾಲಿಯನ್ ಪಂತೇರು. 200 ವರ್ಷ ಇತಿಹಾಸ ಇದ್ದ
ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಇವತ್ತು ಬೆಳ್ತಂಗಡಿ ತಾಲೂಕಿನ ತೆಕ್ಕರು ಗ್ರಾಮದ ಭಟ್ರಬೇಲಿ ಎಂಬಲ್ಲಿ ಆರಾಧನೆ ಪಡೆಯುತ್ತಿದ್ದಂಥ ದೇವಸ್ಥಾನ ಕಾಲಕ್ರಮೇಣ ಭೂಗರ್ಭದಲ್ಲಿ ಲೀನವಾಗಿ ಅನ್ಯಮತಿಯರ ವಶವಾಗಿದ್ದ ಈ ಜಮೀನು ಇತ್ತೀಚೆಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವ ಶ್ರೀ ಹರೀಶ್ ಪೂಂಜರವರ ಒಂದು ಮುತುವರ್ಜಿಯಲ್ಲಿ ಈ ಜಮೀನಿನ ಹಕ್ಕುಪತ್ರವನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಸುಮಾರು 25 ಸೆಂಟ್ಸ್ ಜಾಗವನ್ನು ಮಂಜೂರು ಮಾಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೆವು. ಆದರೆ ಈ ಜಮೀನು ಅನ್ಯಮತಿಯರ ವಶವಾಗಿದ್ದರಿಂದ ಇದು ನಮಗೆ ಇಲ್ಲಿ ದೇವಸ್ಥಾನ ಕಟ್ಟುವಂತ ಕಾರ್ಯಕ್ಕೆ ಅಡಚಣೆ ಆಗಿತ್ತು. ಆದರೆ ಇತ್ತೀಚೆಗೆ ಸಮಸ್ಯೆ ಎಲ್ಲ ಬಗೆಹರಿದು ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದು ಇಂದು ಬೆಳಿಗ್ಗೆ ಸುಮಾರು 7:30ಕ್ಕೆ ಈ ಭೂಮಾತೆಯ ಗರ್ಭದಲ್ಲಿ ಲೀನವಾಗಿದ್ದಂಥ ಶ್ರೀಕೃಷ್ಣ ದೇವರ ಒಂದು ಮೂರ್ತಿ ನಮಗೆ ಏನು ಇವತ್ತು ಇಲ್ಲಿ ದೊರಕಿದೆ. ಇದರಿಂದ ನಾವು ಗ್ರಾಮಸ್ಥರೆಲ್ಲ ಬಹಳ ಸಂತೋಷವಾಗಿದ್ದೇವೆ. ಶೀಘ್ರವಾಗಿ ದೇವಸ್ಥಾನ ಕಟ್ಟುವಂತ ಕಾರ್ಯದಲ್ಲಿ ಕೂಡ ನಾವೆಲ್ಲರೂ ಕೂಡ ಮಗ್ನವಾಗಿದ್ದೇವೆ. ಇದೊಂದು ಬಹಳ ಯಶಸ್ವಿ ಕಾರ್ಯಕ್ರಮ. ಇಡೀ ಈ ಸನಾತನ ಧರ್ಮ ಭಾರತದ ಈ ಮಣ್ಣಿನಲ್ಲಿ ಎಲ್ಲ ಕೂಡ ಗೋಚರಿಸಿರುವಂಥದ್ದು ಬಹಳ ಸಂತೋಷದ ವಿಚಾರ. ಅದೇ ರೀತಿ ನಾವು ಇವತ್ತು ಭಟ್ರಬೈಲಿನಲ್ಲಿ ಈ ಬಾವಿಯನ್ನು ಏನು ಅವರು ಅಲ್ಲಿ ದೇವಸ್ಥಾನದ ಮೂರ್ತಿಗಳನ್ನೆಲ್ಲ ಬಾವಿಯಲ್ಲಿ ಹಾಕಿದ್ರು, ಅದೆಲ್ಲವೂ ಕೂಡ ಇವತ್ತು ನಮಗೆ ಇಲ್ಲಿ ದೊರಕಿದೆ. ಶ್ರೀಕೃಷ್ಣ ಪರಮಾತ್ಮನ ನಮಗೆ ದರ್ಶನ ಆಗಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಉಳ್ಳಾಲದ ಸಮುದಾಯ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಯನ್ನು ಸರಿ ಮನ್ಪರ 2 ವಾರದ ಗಡುವು ಕೊರದು ತಬೆರ್ದೇರು. ಗಡುವು ಕೊರುಂಡಲ ಅಧಿಕಾರಿಗಳು ಒವ್ವೆ ನಮೂನೆ ಕೊಂಡಂದಿನ ಕಾರಣ ಡಿವೈಎಫ್ಐ ನಿಯೋಗ ದಿಢೀರ್ ಆಸ್ಪತ್ರೆಗೆ ಬತ್ತದು ಪರಿಶೀಲನೆ ಮಲ್ತದು ಅವ್ಯವಸ್ಥೆ ಸರಿ ಮಲ್ತಿಜಿಂಡ ಅವ್ಯವಸ್ಥೆ ಸರಿ ಮಲ್ತಿಜಿಂಡ ಅನಿರ್ದಿಷ್ಟಾವಧಿ ಧರಣಿದ ಎಚ್ಚರಿಕೆ ಕೊರ್ತುಂಡು. ಉಳ್ಳಾಲದ ಸರ್ಕಾರಿ ಆಸ್ಪತ್ರೆಗೆ ಸುಸಜ್ಜಿತವಾಯಿನ ನೂತನ ಕಟ್ಟಡ ನಿರ್ಮಾಣವಾದ ವರ್ಷಲೆ ಕರಿಂಡಲ ಮುಲ್ಪ ಕಾಯಂ ಸರ್ಕಾರಿ ವೈದ್ಯರೇ ಇಜ್ಜಿ ಆಪರೇಷನ್ ಥಿಯೇಟರ್ ಇತ್ತುಂಡಲ ಅಲ್ಪ ಆಪರೇಷನ್ ನಡಪುಜಿ ಸ್ಕ್ಯಾನಿಂಗ್ ಡಯಾಲಿಸಿಸ್ ಲ್ಯಾಬ್ ಸೆಂಟರ್ಲ ಸಿಬ್ಬಂದಿಲು ಇಜ್ಜಂದೆ ಧೂಳು ಬತ್ತದುಂಡು ಮುಲ್ಪ ಇತ್ತಿನ ಶವಗಾರಗ್ಲ ಬೀಗ ಪಡ್ದೇರು. ಬಾಲಿವುಡ್ ಸ್ಟಾರ್ ಸೋನು ಸೂದ್ ಉಂಬೋಳಿಯಾದ ಕೊರ್ತಿನ ಆಕ್ಸಿಜನ್ ಸಿಲಿಂಡರ್ ಮಾತ್ರ ಆಸ್ಪತ್ರೆ ಅರಟೆ ಬೂರ್ದುಂಡು. ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆಗೇರ್ದಿತ್ತುಂಡಲ ಮುಲ್ಪ ಜನಸಾಮಾನ್ಯರಿಗೆ ಬೋಡಾಯಿನ ಆರೋಗ್ಯ ಸೇವೆಯನ್ನು ಕೊರಂದಿನ ವಿರುದ್ಧ ಕಡಿನ ತಿಂಗಳು ಡಿವೈಎಫ್ಐ ಸಮುದಾಯ ಆರೋಗ್ಯ ಕೇಂದ್ರದ ಎದುರುಡೆ ಪ್ರತಿಭಟನೆ ನಡಪದುಂಡು. ಆನಿ ಆರೋಗ್ಯಾಧಿಕಾರಿಗಳು 2 ವಾರದ ಮಾತು ಸರಿ ಮನ್ಪ ಪಂಡದ ಪಾತ್ರೆ ಕೊರ್ದಿತ್ತರು. ಅಧಿಕಾರಿಗಳು ಅಕ್ಲಿನ ಬೇಡಿಕೆ ಈಡೇರಿಸಿದ ಕಾರಣ ಡಿವೈಎಫ್ನ ಉಳ್ಳಾಲ ತಾಲೂಕು ಸಮಿತಿಯ ಮುಖಂಡರು ಆಸ್ಪತ್ರೆಗೆ ಬಸದು ಪರಿಶೀಲಿಸಿದರು. ವೈದ್ಯಾಧಿಕಾರಿ ಡಾಕ್ಟರ್ ತಾರಾರಡ ಪಾತ್ರ ನಡಪೈನ ಮುಖಂಡರು ಶೀಘ್ರಡ್ ವೈದ್ಯರ ನೇಮಕ ಬೊಕ್ಕ ಆಸ್ಪತ್ರೆದ ಮಾತಾ ವಿಭಾಗಲೇನು ಸಾರ್ವಜನಿಕರ ಸೇವೆಗೂ ಮುಕ್ತ ಮಂತಿಜಿಂಡ ಅನಿರ್ದಿಷ್ಟಾವಧಿ ಧರಣಿದ ಎಚ್ಚರಿಕೆ ಕೋರಿಯರು. ಇವತ್ತು ಕಳೆದ 1 ತಿಂಗಳ ಮುಂಚೆ ಇಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದೆವು. ಇಲ್ಲಿ ಈ ಒಂದು ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಬೇಕು ಅಂತ ನಾವು ಡಿಮ್ಯಾಂಡನ್ನು ಇತ್ತು. ಈ ಸಮುದಾಯ ಆರೋಗ್ಯ ಕೇಂದ್ರ ವಿರೋಧವಾಗಿ ಇಲ್ಲಿಯ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ಕೂಡ ಮಾಡಿದೆವು. ಅದಕ್ಕೆ ಮುಂಚಿತವಾಗಿ ಇಲ್ಲಿಯ ಅಧಿಕಾರಿಗಳಿಗೆ ಮತ್ತು ಇಲ್ಲಿಯ ಶಾಸಕರ ಗಮನಕ್ಕೂ ಕೂಡ ನಾವು ತಂದಿದ್ದೆವು. ಆದರೆ ಕಳೆದ 1 ತಿಂಗಳಿಂದ ನಾವು ಇಲ್ಲಿಗೆ ದಿನ ಬಂದು ಇಲ್ಲಿಯ ವ್ಯವಸ್ಥೆಗಳನ್ನು ಸರ್ಚ್ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ವ್ಯವಸ್ಥೆಯನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡುವುದರಲ್ಲಿ ಕಳೆದ 1 ತಿಂಗಳ ಮುಂಚೆ ನಮಗೆ 2 ವಾರದ ಗಡುವು ಕೊಟ್ಟಿದ್ದರು. ಆ ಪ್ರತಿಭಟನೆ ನಂತರ ಈಗ 1 ತಿಂಗಳಾಗಿದೆ. ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡುವುದರಲ್ಲಿ ವಿಫಲತೆಯಾಗಿದೆ. ಮುಖ್ಯವಾಗಿ ನಾವು ಹೇಳುವಂಥದ್ದು, ಈಗ DH ಅವರನ್ನು ಕೂಡ ಸಂಪರ್ಕಿಸಿದೆವು, ಇಲ್ಲಿರುವ ಇನ್ಚಾರ್ಜರವರಲ್ಲಿ ಕೂಡ ಮಾತಾಡಿದೆವು. ಅವರು ಆಗ್ತಾ ಉಂಟು ಅಂತ ಖಾಲಿ ಭರವಸೆ ಕೊಡುವುದನ್ನು ಹೊರತು ಬೇರೆ ಯಾವುದನ್ನು ಕೂಡ ಎಲ್ಲವನ್ನು ವಿಫಲವಾಗಿದ್ದಾರೆ. ಮತ್ತು ಇಲ್ಲಿಯ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಇಲ್ಲಿಯ ಕೆಲವು ಹೇಳ್ಕೊಂಡ ಲೀಡರ್ಸ್ನವರಾಗಿರ್ಬೋದು, ಬೇರೆ ಬೇರೆ ಅವರ ಹೇಳುವ ಪ್ರಕಾರ ಇಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿದ್ದು. ಈಗ ಡಯಾಲಿಸಿಸನ್ನು ಅಲ್ಲಿಯ ಇದು ನೋಡಿದ್ದೇವೆ ನಾವು ಘಟಕವನ್ನು, ಬೇರೆ ಬೇರೆ ಎಲ್ಲ ಏನೆಲ್ಲ ಆಗಿದೆ ಅಂತ ನಾವು ನೋಡುವಾಗ ಯಾವುದೇ ಕೂಡ ಫೆಸಿಲಿಟಿ ಆಗಿಲ್ಲ. ಈಗ ಸದಾಶಿವಲಾಲ್ ಅವರಿಗೆ ನಾವು ಹೇಳುವಂಥದ್ದು ಇಷ್ಟೇ, ನೀವು ರಾಜಕೀಯ ಮಾಡುವಾಗ ಇಲ್ಲಿ ಬರುವಂಥ ರೋಗಿಗಳು ಬಡಪಾಯಿ ರೋಗಿಗಳು, ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅಂತ ನಾವು ಇಲ್ಲಿ ರಾಜಕೀಯ ಮಾಡಲಿಕ್ಕೆಯೋ ಅಥವಾ ಬೇರೆ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಲ್ಲ. ಇಲ್ಲಿ ಬಡ ರೋಗಿಗಳಿಗೆ ಬರುವಾಗ ನಮಗೆಲ್ಲರಿಗೂ ಒಂದು ಆಸೆ ಉಂಟು, ಇಲ್ಲಿ ಸರಿಯಾದ ಫೆಸಿಲಿಟಿ ಇರಬೇಕು, ಸರಿಯಾದ ಮೆಡಿಸಿನ್ ಸಿಗಬೇಕು, ವೈದ್ಯರು ಇರಬೇಕು, ಡಾಕ್ಟರ್ ಎಲ್ಲರೂ ಇರಬೇಕು ಅಂತ ನಮ್ಮ ಆಸೆ ಉಂಟು. ಆ ಆಸೆಯ ಈಡೇರಿಸೋಕ್ಕೋಸ್ಕರ ನಾವು ಇವತ್ತು ಇಷ್ಟು ಜನರು ಸೇರಿದ್ದೇವೆ. ಕಳೆದ ಪ್ರತಿಭಟನೆಯಲ್ಲೂ ಕೂಡ ಮಾಡಿದ್ದೇವೆ. ನೀವು ಮಾಡುತ್ತಿರುವಂಥದ್ದು ನಮ್ಮ ಸಂಘಟನೆಯ ಮೇಲೆ ಗೂಬೆ ಕೂರಿಸುವಂಥದ್ದು, ಪ್ರತಿಭಟನೆ ಮಾಡುವುದು ಅದೆಲ್ಲ ಸರಿಯಲ್ಲ ಹಾಗೆ ಅಂತ ನಿಮ್ಮ ಹೇಳಿಕೆ ಉಂಟು. ಮತ್ತು ಇನ್ನೊಂದು ನೀವು ಹೇಳಿದ್ದೀರಿ, ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ನಂಬರ್ 1 ಆದಂಥ, ಭಾರತದಲ್ಲಿ ನಂಬರ್ 1 ಆದಂಥ ಆರೋಗ್ಯ ಕೇಂದ್ರ ಅಂತ. ನೀವು ಇಲ್ಲಿ ಒಮ್ಮೆ ಬಂದು ನೋಡಿ, ಯಾವ ನಂಬರ್ 1ಗೆ ನೀವು ಪದವಿಯನ್ನು, ನೀವು ಯಾವ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ ಅಂತ ಅದನ್ನು ನೀವು ಹೇಳುವಾಗ ಒಮ್ಮೆ ನಮ್ಮ ಜೊತೆ ಇವತ್ತು ಬರಬೇಕು.
ಬರ್ಪನ ಲೋಕಸಭಾ ಚುನಾವಣೆ ಬಗ್ಗೆ ಮುಖ್ಯಮಂತ್ರಿ ಆದಿತ್ಯನ DV ಸದಾನಂದ ಗೌಡ ಪಾತೆರೆ ಕೊಡ್ತೇರು. ಕುಕ್ಕೆ ಸುಬ್ರಹ್ಮಣ್ಯ ತಳತಲ್ಪ ಪಾತೆರಿನ ಸದಾನಂದ ಗೌಡರು ಈ ಸರ್ತಿದ ಲೋಕಸಭಾ ಚುನಾವಣೆಡು JDS ಪಕ್ಷ NDA ಪುಂಡದೊಟ್ಟಿಗೆ ಉಂಡು. ರಾಜ್ಯಡು 28 ಸ್ಥಾನಲೆಲ್ಲ NDA ಗೆಂದುಂಡು. ವಿಧಾನಸಭಾ ಚುನಾವಣೆ ಕಳೆಯನ ಬಡ್ಡಿ ಸಮಿತಿದ ತೊನ್ನುವ ವಿಧಾನಸಭಾ ಚುನಾವಣೆಡು ಸೋತುದ ಆಂಡ ಲೋಕಸಭಾ ಚುನಾವಣೆಡು ಪಿರಬುರುಜ. ಲೋಕಸಭಾ ಚುನಾವಣೆ ರಾಷ್ಟ್ರೀಯ ಸಂಗತಿದ ಬಗ್ಗೆ ನಡಪುನ ಚುನಾವಣೆ ಒಂದೆಟ್ಟು ನರೇಂದ್ರ ಮೋದಿ ಕರ್ತುಗೆ ಪೆರಿಯ ಯಶಸ್ಸಾತುಂಡು. ಅರೆಡ್ದು ಈ ದೇಶಗೂ ಪೆರಿಯ ಅರ್ಥ ಬೈದುಂಡು. BJP ಪಕ್ಷ ಎಂಕ್ ಮಾತಲ ಕೊರ್ತುಂಡು ಪನ್ಪಿನ ಸತ್ಯ. MLA, MP, MLC, ಮುಖ್ಯಮಂತ್ರಿ, ಕೇಂದ್ರ ಸಚಿವ ಸ್ಥಾನ, ರಾಜ್ಯ, ರಾಷ್ಟ್ರೀಯ ಕರ್ತುಗೇನು ಕೊಡ್ತೇರು. ನನ್ನ ದಾದ ಇತ್ತುಂಡಲ ಯಾನ್ ಪಕ್ಷ ಕೊರಡು ಅಂಚಾದ ಪಕ್ಷ ಬುಡುಪಿನ ಸಂಗತಿಯ ಬರ್ಪುಜಿ ಪಂಡದ ಪಾತೆರೆ ಪಂಡೇರು. ಮೇಲೆ ರಾಷ್ಟ್ರೀಯ ವಿಚಾರಗಳ ಮೇಲೆ ನಡೀತಿದೆ. ನಾವು ರಾಷ್ಟ್ರೀಯ ವಿಚಾರಗಳನ್ನು ಕೈಗೆತ್ತಿಕೊಂಡ್ರೆ ಒಂದು ದೇಶಕ್ಕೆ ಒಂದು ನಾಯಕ ಬೇಕು. ಆ ನಾಯಕ ಮೋದಿಯನ್ನು ಬಿಟ್ಟರೆ ದೇಶದಲ್ಲಿ ಯಾವ ಪಾರ್ಟಿಯಲ್ಲಿ ಕೂಡ ಅವರ ಹತ್ತಿರ ಬರುವಂಥ ನಾಯಕರು ಕೂಡ ಇಲ್ಲ. ಎರಡನೇದಾಗಿ ಕಳೆದ 9 ವರ್ಷದ ಆಡಳಿತ ಪ್ರಾಯಶಃ ಭಾರತ ದೇಶ ಅದು ಎಲ್ಲ ದೃಷ್ಟಿಕೋನದಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಡೆವಲಪ್ಮೆಂಟ್ ಆ್ಯಂಡ್ ಗುಡ್ ಗವರ್ನೆನ್ಸ್, ಸುಶಾಸನ ಮತ್ತು ಅಭಿವೃದ್ಧಿಯ ಎರಡು ನಮ್ಮ ಕಾನ್ಸೆಪ್ಟ್. ಎರಡರಲ್ಲಿ ಕೂಡ 100ಕ್ಕೆ 100 ಮಾರ್ಕ್ ನಾವು ಪಡ್ಕೊಂಡಿದ್ದೀವಿ. ಸುಶಾಸನ ಅಂತ ಹೇಳಿದರೆ ಎಲ್ಲವೂ ಬರುತ್ತೆ ಅದರಲ್ಲಿ. ನಿಮ್ಮ ಆಡಳಿತದ ವೈಖರಿ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೂಡ ನಾವು ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ಮೋದಿಯವರು ಕೇವಲ ಭಾರತ ದೇಶಕ್ಕೆ ನಾಯಕನಾಗಿ ಉಳಿದಿಲ್ಲ, ಅವರು ಜಾಗತಿಕ ನಾಯಕನಾಗಿ ಬಂದದ್ದನ್ನು ನೀವು ಕಂಡಿದ್ದೀರಿ. ಆ ಡೆವಲಪ್ಮೆಂಟ್ ಅಂತ ಹೇಳುವಂಥ ಶಬ್ದಕ್ಕೆ ಅರ್ಥವೇ ಇರಲಿಲ್ಲ ಹಿಂದಿನ ದಿನಗಳಲ್ಲಿ. ಇವತ್ತು ನಿಮ್ಮ ಸಣ್ಣ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ಸಾಮಾನ್ಯ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಬರುವಂಥ 100 ವಿಚಾರಗಳು, ಒಂದೆರಡಲ್ಲ 100 ವಿಚಾರಗಳು, ಇದೆಲ್ಲವೂ ಕೂಡ ಅದ್ಭುತವಾದಂಥ ಒಂದು ಬದಲಾವಣೆ ಕೊಟ್ಟಿದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಬದುಕುವಂಥ ಆ ಒಂದು ವ್ಯಕ್ತಿಯ ವ್ಯವಸ್ಥೆಗಳೇ ಇವತ್ತು ಬದಲಾಗುವಂಥ ಕೆಲಸ ಕಾರ್ಯಗಳಾಗಿದೆ. ನಿಮ್ಮ ದೇಶದ ಭದ್ರತೆ ತಗೊಂಡ್ರೆ ಪ್ರಾಯಶಃ ಭಾರತ ದೇಶ ಇವತ್ತು ಅತ್ಯಂತ ಸಶಕ್ತ ರಾಷ್ಟ್ರ ಅಂತ ಹೇಳುವಂಥದ್ದನ್ನು ಎಲ್ರಿಗೂ ತೋರಿಸಿ, ನಮ್ಮ ದೇಶದ ವಿರುದ್ಧ ಹೋರಾಟ ಮಾಡುವವರಲ್ಲ, ಯಾರು ಭಯೋತ್ಪಾದಕರಿದ್ದಾರೆ, ಭಯೋತ್ಪಾದಕರ ಜಾಲತಾಣದಲ್ಲೇ ಹೋಗಿ ನಾವು ಅವರನ್ನು ಸದೆಬಡಿಯುವಂಥದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಚಂದ್ರಯಾನ, ವೈಜ್ಞಾನಿಕ ವಿಚಾರದಲ್ಲಿ ಚಂದ್ರಯಾನದಲ್ಲಿ ನಾವು ಲ್ಯಾಂಡ್ ಆಗಿರುವಂಥದ್ದು ಜಗತ್ತಿನ 4ನೇ ಅತ್ಯಂತ ದೊಡ್ಡ ರಾಷ್ಟ್ರ ನಾವು ಅಂತ ಗೊತ್ತಾಗಿದೆ. ನಮ್ಮ ಆರ್ಥಿಕ ಸಬಲೀಕರಣ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದರೆ, ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಅಂತ ಹೇಳುವಂಥದ್ದು. ಅತ್ಯಂತ ವೇಗವಾಗಿ ಆರ್ಥಿಕವಾಗಿ ಬೆಳೆಯುತ್ತಿರುವಂಥ ರಾಷ್ಟ್ರ ಭಾರತ ಅಂತ ನಾವು ಹೇಳೋದಲ್ಲ. ನಮ್ಮ ಬೇರೆ ಬೇರೆ ಜಾಗತಿಕ ಬ್ಯಾಂಕ್ಗಳಿರ್ಬೋದು, ನಮ್ಮ ಏಷ್ಯನ್ ಬ್ಯಾಂಕ್ಗಳಿರ್ಬೋದು, ಇದೆಲ್ಲವೂ ಕೂಡ ಇವತ್ತು ಆ ರೀತಿ ಅಂದರೆ ಪ್ರತಿಯೊಂದರಲ್ಲಿ ಕೂಡ 9 ವರ್ಷ ನಾವು ಮಾಡಿದಂಥ ಸಾಧನೆ ದೇಶದ ಮಟ್ಟದಲ್ಲಿ ಅದು ನಮಗೆ ಅದ್ಭುತ ಫಲಿತಾಂಶ ಕೊಡ್ತದೆ. ಕಾರ್ಲ ಪರಶುರಾಮ ಮೂರ್ತಿ ನಕಲಿ ಸಂಗತಿಡು ರಡ್ಡನೆ ಪಂತಗೂ ಹೋರಾಟಗಾರರು ತಯಾರಾತೇರು. ಒರಾನ್ನೇ ತೆರವಾಯಿನ ಪರಶುರಾಮನ ಅರ್ಧ ಪ್ರತಿಮೆ ಓಡೆಪೋಂಡು ತಾದಾಂಡ ಪನ್ಪಿನ ಕೆಲವು ತರ್ಕಗ್ ಸರ್ಕಾರ ನನ್ನಲ್ಲ ಉತ್ತರ ಕೊಡ್ತಿಜಿ. ಇತ್ತ ತಪ್ಪು ಮಂತಿನಕ್ಲ ವಿರುದ್ಧ ಕ್ರಮ ತೊನ್ನೆರೆ ಹೋರಾಟಗಾರರು ಆಗ್ರಹ ಮಲ್ತೊಂದುಲ್ಲೆರು. ಕೋಟಿ ಪಣವುಡು ನಿರ್ಮಾಣ ಮಲ್ತಿನ ಥೀಮ್ ಪಾರ್ಕ್ದ ಗತಿ ದಾದಾ ಪನ್ಪಿನ ಪ್ರಶ್ನೆ ದುಂಬಾತಂಡು. ಸರ್ಕಾರದ ಗೇನಕನ ಒಂದೇ ನಿರ್ಮಿತ ಕೇಂದ್ರದ ಅಧಿಕಾರಿಲೇ ಮೂರ್ತಿ ತೆರವು ಮಲ್ತಿದ್ದೇರು. ಮೂರ್ತಿನ ಪತ್ತೆ ಆಂಡಲ ಸ್ಪಷ್ಟ ನಿಲುವನ್ನು ಸರ್ಕಾರ ಉದ್ಧರಿಸಿದಿಜಿ. ಈ ಬಗ್ಗೆ ಸರ್ಕಾರದ ವಿರುದ್ಧ ಸಮಾನ ಮನಸ್ಕರ ಹೋರಾಟ ಸಮಿತಿದಕ್ಕಲು ಆಕ್ರೋಶನ ವ್ಯಕ್ತ ಮಲ್ತಿದ್ದೇರು. ಘಟನೆ ಆದ ತಿಂಗಳು ಕರಿಂಡಲ ಸರ್ಕಾರ ತನಿಖೆ ನಡಪದಿಜಿ. ಪ್ರಜಾಪ್ರಭುತ್ವ ವ್ಯವಸ್ಥೆಡು ಎಂಚ ಹೋರಾಟ ಮಲ್ಪೋಡು. ಇತ್ತ ಲೋಕಾಯುಕ್ತಗೆ ದೂರು ಕೊಡ್ತೆ. ಸುಳ್ಳು FIRಗೂ ಎಂಕ್ಲು ಜಗ್ಗುಜ. ಸರ್ಕಾರ ನ್ಯಾಯದ ಪರ ಇತ್ತಂಡ ಮೂರ್ತಿ ತೆರವು ಮಲ್ತಿನಕ್ಲ ವಿರುದ್ಧ ಕ್ರಮದೆತ್ತನೋಡು. ಜಿಲ್ಲಾಧಿಕಾರಿ ನಿರ್ಮಿತ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಕ್ರಮದೆತ್ತನೋಡು. ಅಡೆಮುಟ ನಮ್ಮ ಹೋರಾಟ ಮಲ್ಪ ಪಂಡದು ಸಮಾನ ಮನಸ್ಕರ ಹೋರಾಟ ಸಮಿತಿ ಮುಖಂಡ ವಿವೇಕ್ ಮೇರು ಸರ್ಕಾರದ ದಕ್ಕಲಿಗೆ ಎಚ್ಚರಿಕೆ ಕೊಡ್ತಾರೆ. ಬಿಜೆಪಿ ಅಂತ ಹೇಳಕ್ ಹೋಗಲ್ಲ. ಸುನಿಲ್ ಕುಮಾರ್ ಟೀಮ್ ಅವ್ರು ಏನಿದ್ದಾರೆ, ಕೆಲವರು ಸುತ್ತಿಗೆ ಹಿಡ್ಕೊಂಡು ಹೋಗಿ ಪರಶುರಾಮನ ಮೂರ್ತಿ ಹೊಡಿತಾರೆ. ನಾವು ಹಿಂದೂಗಳಾಗಿ ನಮ್ಮ ಧಾರ್ಮಿಕ ಭಾವನೆಗೆ ನಮಗೆ ಧಕ್ಕೆ ಆಗಿದೆ. ಸೊ ನಾವೇನ್ ಮಾಡ್ತೇವೆ, ಜನ್ಮೀನಾಗಿ ಲೀಗಲ್ ಲಾಫುಲ್ ಆಗಿ ಹೋಗಿ FIR ಲಾಂಚ್ ಮಾಡ್ತೇವೆ. FIR ಆಗುತ್ತೆ. ಆದ್ರೆ ಆ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ, ಅವ್ರು ಸುತ್ತಿಗೆಯಲ್ಲಿ ಪರಶುರಾಮನ ಹೊಡೆದಿರೋರು ಹಿಂದುತ್ವ ಅಂತ ಹೇಳ್ಕೊಂಡು ತಿರುಗುವ ಯಾವ ವ್ಯಕ್ತಿಗಳಿದ್ದಾರೆ, ಊರೆಲ್ಲ ತಿರುಗ್ತಾ ಇದ್ದಾರೆ, ಅವ್ರ ಮೇಲೆ ಯಾವ ಆಕ್ಷನ್ ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ ಆಕ್ಷನ್? ಇನ್ನೊಂದು ಬಂದು, ಈಗ ಆ ಮೂರ್ತಿ ಕಳವಾಗಿದೆ. ಸರ್ಕಾರ ಮತ್ತೆ ಈಗ ನಾವೇನ್ ಹೇಳ್ತೀವಿ ಮುಂಚೆ ಸುನಿಲ್ ಕುಮಾರ್ ಮತ್ತೆ ಟೀಮ್ ಅಂತ, ಈಗ ನನ್ಗೇನ್ ಅನಿಸ್ತಿದೆ ಅಂತ ಹೇಳಿದ್ರೆ, ನಮ್ಮ MLA ವಿತ್ ಈಗ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಕಂಬೈಂಡ್ ಆಗಿ ಮಾಡ್ತಾ ಇದೆ ಕೆಲಸ. ಅಧಿಕಾರಿಗಳು ಅದಕ್ಕೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಇಲ್ದಿದ್ರೆ ಕಾಂಗ್ರೆಸ್ ಅವರು
ಈಗ ಕಾಂಗ್ರೆಸ್ ಇಂದ ನಮ್ಗೇನೋ ಬರ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದೆ, ಇದನ್ನು ತನಿಖೆ ಮಾಡಬೇಕು, ತನಿಖೆ ಆಗ್ತಿಲ್ಲ. 2 ತಿಂಗಳಾಯ್ತು, 3 ತಿಂಗಳ ಕಳವಾಯ್ತು, ಯಾರು ಏನು ಮಾತಾಡ್ತಿಲ್ಲ. ಇಲ್ಲಿ ನಾವು MLA ಹತ್ರ ಹೋಗುವಾಗಿಲ್ಲ, ಯಾಕಂದ್ರೆ ಅವ್ರು ಎಲೆಕ್ಷನ್ಗೆ ಮಾಡಿರೋದು. ಈಗ ಡೆಮೋಕ್ರಸಿಯಲ್ಲಿ ಇದ್ದವರು ನಾವು ಇದನ್ನು ಹೋರಾಡಬೇಕಿದ್ರೆ ಹೇಗೆ ಹೋರಾಡಬೇಕು? ಲಾಫುಲ್ ಆಗಿ ನಾವು ಆಲ್ರೆಡಿ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿದ್ದೇವೆ. ಅದೇನಿದೆ ಅದು ಮುಂದುವರಿಯುತ್ತೆ. ನಾವು ಅದರ ಬಗ್ಗೆ ಏನು ಹೋರಾಟ ಮಾಡ್ಬೇಕು ಅದನ್ನು ಮಾಡ್ತೇವೆ. ಒಂದು ಈ ವಾರದ ತುಳು ಸುದ್ದಿಲು ನನ್ನ ಸುದ್ದಿಲಿಗೆ ತಗೊಂಡು ಪ್ಲೇ ನ್ಯೂಸ್ ತುಳು.